ರಾಮದೇವರನ್ನು ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು. ತದನಂತರದಲ್ಲಿ ಕ್ಷೇತ್ರಾಧೀಶ್ವರಿಯಾದ ಉಮಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಆ ಸರ್ವಮಂಗಳೆಯಲ್ಲಿ ಪ್ರಾರ್ಥನೆ ವರ್ಷ ಪ್ರತಿ ಮಾಡಿಕೊಂಡು ಬಂದ ಹಾಗೆ ಆ ಒಂದು ಶಿವರಾತ್ರಿ ಉತ್ಸವಾದಿಗಳನ್ನು, ಶಿವರಾತ್ರಿಗೆ ಬೇಕಾದಂಥ ವಿಶೇಷ ಕಾರ್ಯಕ್ರಮಗಳನ್ನು ಆ ತಾಯಿಯ ಸಂವಿಧಾನದಲ್ಲಿ ನಾವು ಕೆಲಸ ಮಾಡಿಕೊಳ್ತಾ ಇದ್ದೇವೆ. ಆ ಒಂದು ಏಕಾಹ ಭಜನೆಯು ಇವತ್ತು ಸೂರ್ಯೋದಯದಿಂದ ಪ್ರಾರಂಭ ಮಾಡಿ ನಾಳೆಯ ದಿವಸ ಸೂರ್ಯ ಉದಯದವರೆಗೆ ಆ ಏಕಾಹ ಭಜನೆಯನ್ನು, ಅದೇ ರೀತಿ ಆ ಜಾಮ ಪೂಜಾರಾಧನೆಯನ್ನು ಸಹ ಸನ್ನಿಧಾನದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಮಾಡಿಕೊಳ್ಳಲಿಕ್ಕಿರುವಂತಹ ಎಲ್ಲ ಕಾರ್ಯಗಳಿಗೆ ಬರತಕ್ಕಂಥ ಯಾವುದೇ ರೀತಿಯ ವಿಘ್ನಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಒಳ್ಳೆಯ ರೀತಿಯಿಂದ ಧನಾಕರ್ಷಣೆಯನ್ನು ಎಲ್ಲರೂ ಒಂದೇ ಮನಸ್ಸಿನಿಂದ ಆ ತಾಯಿಯ ಸೇವೆಯನ್ನು ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು ಹತ್ತು ಸಂವತ್ಸರಿಗೂ ನಮಗೂ ಆ ತಾಯಿ ಅನುಗ್ರಹ ಮಾಡಿಕೊಳ್ಳುವುದೊಂದಿಗೆ ಎಲ್ಲರಿಗೂ ಆಯುವ ಆರೋಗ್ಯ ಮಾಡುವಂಥ ಉದ್ಯೋಗದಲ್ಲಿ ಮಾಡುವಂಥ ಕೆಲಸದಲ್ಲಿ ಶ್ರೇಯಸ್ಸನ್ನು ಇಲ್ಲಿ ಬಂದು ಪ್ರಾರ್ಥನೆ ಮಾಡತಕ್ಕಂಥ 10 ಸಂವತ್ಸರ ಮನಸ್ಸಿನ ಅಭಿಷ್ಟಗಳನ್ನೆಲ್ಲ ಆ ತಾಯಿ ಪೂರ್ಣ ಮಾಡಿಕೊಟ್ಟು ಎಲ್ಲರಿಗೂ ಆ ತಾಯಿಯ ರಕ್ಷಣೆಯನ್ನು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಕರ್ಮಾರಂಭದಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ರಸೋದ್ದಿಷ್ಟ ಪ್ರಾರ್ಥನಾ ಅಂತ ಬರ್ಪಯಾವಿ ಉಮಾಮೇಶ್ವರಿ ದೇವ ಅಮ್ಮನವರಿಗೆ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಹಾಗೆ ನಮಸ್ಕಾರ ಮಾಡಿ.
ಪ್ರಾಪ್ತಿಯಾಗುವುದಕ್ಕೆ ಉಮಾಮಹೇಶ್ವರಿಯ ಸನ್ನಿಧಾನದಲ್ಲಿ ದೀಪವನ್ನು ಪ್ರಜ್ವಲನೆ ಮಾಡಿಕೊಂಡಿದ್ದೇನೆ. ತದನಂತರದಲ್ಲಿ ನಮ್ಮ ವ್ಯವಹಾರವನ್ನು ಸುಗಮವಾಗಿರುವಂಥ ಮಾತು ನಿಮ್ಮ ಬಾಯಿಂದ ಬರುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಂಡು ಉಮಾಮಹೇಶ್ವರಿಯ ಸೇವೆಯನ್ನು ನಿರಂತರವಾಗಿ ಮಾಡಿಕೊಳ್ಳುವಂಥ ಯೋಗವನ್ನು ಭಾಗ್ಯವನ್ನು ಅದಕ್ಕೆ ಬೇಕಾದ ಆರೋಗ್ಯವನ್ನು ಉಮಾಮಹೇಶ್ವರಿ
ಸೇವೆಯನ್ನು ಜಗತ್ತಿಗೆ ಒಳ್ಳೆಯದಾಗಿ ಬಂದಂಥ ಯಾವ ಕೊರೋನಾ ರೋಗ ಅಂತ ಜಗತ್ತಿನಲ್ಲೇ ಮಾಯ ಆಗಿ ಭಕ್ತರನ್ನು ಕಾಪಾಡಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ. ಸಮಸ್ತ ಭಕ್ತರನ್ನು ಉಮಾಮಹೇಶ್ವರಿಯ ಸನ್ನಿಧಾನದಲ್ಲಿ ಆ ಶಿವರಾತ್ರಿಯ ಪರ್ವಕಾಲದಲ್ಲಿ ವರ್ಷಂಪ್ರತಿ ಮಾಡಿಕೊಂಡು ಬಂದಂಥ ಆ ಏಕಾಹವಚನೆಯನ್ನು ನಿನ್ನೆಯ ಉದಯದಿಂದ ಪ್ರಾರಂಭ ಮಾಡಿ ಇವತ್ತಿನ ಸೂರ್ಯೋದಯದ ತನಕ ಆ ಬಿಡದೆ ಆ ಭಜನಾ ಸಂಕೀರ್ತನೆಯನ್ನು ಮಾಡಿಕೊಂಡು ವರ್ಷಂಪ್ರತಿ ಮಾಡಿಕೊಂಡು ಬಂದಂಥ ಎಲ್ಲ ಕಾರ್ಯಗಳನ್ನು ಆ ತಾಯಿಯ ಪಾದಕಮಲದಲ್ಲಿ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಮಾಡಿದಂಥ ಸೇವೆಯನ್ನು ಆ ತಾಯಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಳ್ಳಬೇಕು. ಮಾಡಿದಂಥ ಒಂದು ಕಾರ್ಯದಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಿದ್ದರೂ ಅದಕ್ಕೆ ಆ ತಾಯಿಯ ಕ್ಷಮೆಯನ್ನು ಕೊಟ್ಟು ಎಲ್ಲರಿಗೂ ಈ ಒಂದು ಶಿವರಾತ್ರಿಯ ಈ ಒಂದು ಏಕಾಹಭಜನೆಯ ಸಂಪೂರ್ಣ ಫಲ ಈ ಮಾಡಿಕೊಂಡವರಿಗೂ ಈ ಒಂದು ಕ್ಷೇತ್ರದ ಹಸ್ತುತಮಸ್ಥರಿಗೂ ಆ ತಾಯಿ ಅನುಗ್ರಹ ಮಾಡಿಕೊಡುವುದರೊಂದಿಗೆ ದೇಶಕ್ಕೆ ಬಂದಂಥ ಯಾವುದೇ ರೀತಿಯ ಸಂಕಷ್ಟಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಉಮಾಮಹೇಶ್ವರಿಯ ಬಿಂಬದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡತಕ್ಕಂಥ ಹಸ್ತುತಮಸ್ಥರ ಮನಸ್ಸಿನ ಅಭಿಷ್ಟಗಳೆಲ್ಲ ಪೂರ್ಣವಾಗುವ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಡುವುದರೊಂದಿಗೆ ಈ ಒಂದು ಕ್ಷೇತ್ರದ ಸಮಸ್ತ ಜನರಿಗೆ ಆಯುರ ಆರೋಗ್ಯ ಮಾಡುವಂಥ ಉದ್ಯೋಗದಲ್ಲಿ ಮಾಡುವಂಥ ಕೆಲಸದಲ್ಲಿ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಟ್ಟು ಅವಳ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರುವಂಥ ಯೋಗಭಾಗ್ಯವನ್ನು ಇದೇ ರೀತಿ ಕ್ಷೇತ್ರದಲ್ಲಿ ಹಲವಾರು ಸಾಮೂಹಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು ಆ ತಾಯಿ ಅನುಗ್ರಹ ಮಾಡಿಕೊಳ್ಳಿ. ಉಮಾಮಹೇಶ್ವರ್ಯಾಃ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಕರ್ಮಸಾಂಗತಾ ಪ್ರಸಿದ್ಧಿರಸ್ತು.